ಮೇಘಮುಖಿ ಆದಷ್ಟು ಬೇಗನೆ ಸುರರನ್ನು ಸೋಲಿಸಿ ಸ್ವರ್ಗಪೀಠಾರೋಹಣವನ್ನು ಮಾಡಿ ಮರಳಿ ಬರ್ತೇನೆ ಎಂಬ ಹಾಗೆ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಈಗ ಬರ್ತಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದು ತಲುಪುತ್ತಾರೆ ಎನ್ನುವ ಹಾಗೆ ಯೋಚನೆ ಮಾಡ್ತಾ ನಾನು ಅಂತಃಪುರದಲ್ಲಿ ಕಾಯುವುದೇ ಬಂತು. ಯಾಕೆ ಇಷ್ಟು ತಡ ಆಯಿತು? ಬೇಡ, ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳು, ಯಾರ ಕೈಯಲ್ಲಾದ್ರೂ ಸುದ್ದಿ ಕಳಿಸೋದಲ್ವ? ಹೀಗೆ ಮಾಡಿದರೆ ಎಲ್ಲ ವಿಷಯ ಹೋಗ್ತದೆ ಎಲ್ಲ ಕಡೆ. ಯಾಕೆ ಹೀಗಾಯ್ತು? ಒಬ್ಬ ಸಂದೇಶಚಾರ ಕೂಡ ಬರಲಿಲ್ಲಲ್ಲ, ಚಂದ್ರ ಸೇರುತ್ತ ಸಂದೇಶಚಾರ ಆದ್ರೂ ಅಳವಿಯೊಳಗಾಗಿರುವ ವಾರ್ತೆಯ ಹೋಗ್ಲಿಕ್ಕೆ ನಿಮ್ಮನ್ನು ನೋಡ್ಲಿಲ್ಲ. ಬಳಿಗೆ ಬಂದ ಅಸುರ ನರಸಿಯೊಳ್ ಏನಪ್ಪ, ಯಾರು ನೀನು? ವಂದಿಸುತ್ತ ಎದ್ದೇಳು, ಶುಭವಾಗಿ ವಂದಿಸುತ್ತ ಅಮ್ಮ ಸ್ವಲ್ಪ ಕೂಡ ಸುದ್ದಿ ಸೇರ್ತದೆ, ಅದು ಒಳ್ಳೆದಿತ್ತು, ಕೇಳುವ ಅಂತಿತ್ತು. ಅದು ಇಲ್ಲಿ ಉಂಟು ಸ್ಥಿತಿ. ನಿನ್ನದು ತಾರಕ ಅಮ್ಮ. ಅದು ಮಂದ್ರ, ನಿಂದು ಏರು. ಅಮ್ಮ. ಯಾಕೆ ಬೊಬ್ಬೆ ಹಾಕುದು? ವಂದಿಸಿಕೊಂಡಿದ್ದೇನೆ ಅಮ್ಮ. ವಂದಿಸಿದವರಿಗೆಲ್ಲ ಕೊಟ್ಟ ಕೈ ನನ್ನದು. ನಾನು ಯಾರಂತ ಗೊತ್ತಾಯ್ತಮ್ಮ? ಇಲ್ಲ, ಅರ್ಥ ಆಗ್ಲಿಲ್ಲ. ಬೊಬ್ಬೆ ಮಾತ್ರ ಅರ್ಥ ಆಯ್ತು, ಯಾರೋ ಮನುಷ್ಯರಿದ್ದಾರೆ ಹಿಂದೆ. ಗೊತ್ತಾಗ್ಲಿಲ್ಲ. ಆಹಾ. ನಾನು ನಿಮ್ಮ ಗಂಡ. ಏಯ್, ವ್ಯಾಕರಣ ಸರಿ ಮಾಡಿದ್ವ? ಯಾರು ನೀನು? ನಿಮ್ಮ ಗಂಡ. ಈಗ ಈಗ ಬಟ್ಟಲು ಅಂತ ನಿಮ್ಮದ್ರದ್ದು ಸುಲ್ತಾನ ಮಾಡಿದ್ರೆ ಅದವರಿಗೆ ಬೇಕು. ಅಲ್ಲ, ಸುಲ್ತಾನಿಗೆ ಮಾತ್ರ ಕೊಟ್ಟರೆ ಏನಂತ ನಾನು ಏನಾಡ್ತಾ ಇದ್ದೀನಿ ನೀನು? ನಾನು ಯಾರ ಮುಂದೆ ಆಡ್ತಿದ್ದಿ, ಹೇಗೆ ಮಾತಾಡಬೇಕು ಅಂತ ಪ್ರಜ್ಞೆ ಉಂಟಲ್ಲ? ನಿಮ್ಮ ಮುಂದೆ ಆಡ್ತಾ ಇದ್ದೇನೆ. ಸರಿ, ನೆನಪುಂಟಲ್ಲ? ಹೌದು. ಹಾಗಾದ್ರೆ ಅದು ನೀನು ನನ್ನ ಗಂಡನಾಗುದೇ ಮುಸುಡಿಗೆ ಒಂದು ಬಾರಿಸಿದ್ರೆ ಅಲ್ಲ, ಇಲ್ಲಿಂದ ಸ್ಥಳ ಇಲ್ಲ, ಹಾಗಾಗಿ ಹೊಡಿಲಿಕ್ಕಿಲ್ಲ, ಕೇಳಬೇಕು ಹೇಳುವುದನ್ನು. ಮತ್ತೆ ಅಲ್ಲಿ ನೀನು ನಿಲ್ಲಿಸಿದ್ದಿ. ನಿಮ್ಮ ನಾನು ನನ್ನ ಗಂಡ ನೀನಾಗುದು ಹೇಗೆ ಸಾಧ್ಯವ? ಹಾಗಲ್ಲ, ಮತ್ತೆ ಹೇಗೆ? ನಾನು ಮತ್ತೂ ನಿಮ್ಮ ಗಂಡ. ಓ, ಇನ್ನೂ ಇದೆ ಅಲ್ಲ, ಅಲ್ಲಿ ವಾಕ್ಯ ತುಂಡಾದದ್ದು. ಹೌದು. ನೀನು ತುಂಡು ತುಂಡು ಮಾಡಿ ಅರ್ಧಿಸಬೇಡ, ಸರಿ ಹೇಳು. ನಾನು ಮತ್ತೂ ನಿಮ್ಮ ಗಂಡ. ಹಾ, ನೀನು ಮತ್ತು ನನ್ನ ಗಂಡ. ಏನಾಯ್ತು? ನಿಮ್ಮ ಗಂಡ ಎಲ್ಲಿದ್ದಾರೆ? ಇಲ್ಲ ಇಲ್ಲ, ಅವ್ರು ಬರ್ಲಿಲ್ಲ. ಮತ್ತೆ ನೀನು ಮಾತ್ರ ಬಂದು ಎಲ್ಲಿಂದ ಬರುದು? ಅವರು ನಿಮ್ಮ ಗಂಡ ಇದ್ದಾರಲ್ಲ, ನಾಡಿಜನ ಅವರು. ನಾಡಿಜನ ಗಂಡ. ಅದೆಂತದು? ನಾಡಿಜನ ನಿಮ್ಮ ಗಂಡ. ನನ್ನ ಗಂಡನ ಹೆಸರು ಹೇಳಲಿಕ್ಕೆ ನಿನಗೆ ಎಷ್ಟು ಕಷ್ಟ ಆಗ್ತದೆ? ಹೌದು. ನೀನ್ ನಮ್ಮ ಜನ ಅಲ್ವಾ? ಹೌದು, ನಿಮ್ಮ ಜನವೇ. ಮತ್ತೆ ನನ್ನ ಗಂಡನ ಹೆಸರು ಹಾಗಾದ್ರು ಮಹಾರಾಜರು ಅವರೇ. ನಾವು ಇಷ್ಟರವರೆಗೆ ಹೇಳಿಲ್ಲಲ್ಲ, ನಮ್ಮ ಒಡೆಯ ಅಲ್ವಾ? ಒಡೆಯರು ಅಂತ ಮಾತ್ರ ಹೇಳಿದ್ದು, ಎಲ್ಲರೂ ಹೆಸರಿಡುವ ಪ್ರಸಂಗ ಬರಲಿಲ್ಲ. ಹೌದು. ಈ ಪ್ರಸಂಗದಲ್ಲಿ ಹೇಳಬೇಕು. ಅವರ ಜೊತೆಯಲ್ಲಿ ನಾವು ಗುರುಪುರಕ್ಕೆ ಜೀಗುಜಾಗೆ ಹೋದವರು. ಅದ್ಯಾಕೆ ಇಲ್ಲಿ ಸಿಗುದಿಲ್ಲ? ಎಂತದು? ಅಲ್ಲಿವರೆಗೆ ಹೋಗ್ಬೇಕು. ಯಾವುದು? ಜೀಗುಜ ಮಾಡ್ಲಿಕ್ಕೆ ಹೋದದ್ದು. ಓಹೋ, ನೀನು ನನ್ನ ಗಂಡನ ಜೊತೆ ಅದೆಲ್ಲಿ ಗುರುಪುರ ಹೊಯ್ಗೆ ತರ್ಲಿಕ್ಕಲ್ಲ, ಗುರುಪುರ. ಇವ ಒಂದು ಯಾವುದಾದ್ರೂ ಅಡಿಗೆ ಹಾಕಿ ಅದನ್ನು ಹಾಳು ಮಾಡಿ ನಾಥಲೋಕ. ಈಗ ಅರ್ಥ ಆಯ್ತು ನನಗೆ, ಸರಿಯಾಗಿ ಈಗ ಅರ್ಥ ಆದ. ಸುರಪುರಕ್ಕೆ ದಾಳಿಗಾಗಿ ಹೋದವರು. ಹೌದು. ದಿಗ್ವಿಜಯ ಮಾಡುವುದು ನಮ್ಮವರ ಉದ್ದೇಶವಾಗಿ. ಹೌದು. ನಾಗಲೋಕಕ್ಕೆ ಹೋದ. ನಾಗಲೋಕಕ್ಕೆ ಹೋದ. ನಾಗಲೋಕಕ್ಕಲ್ಲ, ನಾಥಲೋಕಕ್ಕೆ. ಅಲ್ಲಿನ ಸುದ್ದಿ ಏನು ಹೇಳು? ಕೇಳಬೇಕಪ್ಪ. ಕೇಳಮ್ಮ ಎಮ್ಮೊಡದಿ ನಿಮ್ಮೊಡೆಯನ ಕಾಳಗದ ಸಂಗತಿ, ನಿಮ್ಮೊಡೆಯನ ಕಾಳಗದ ಸಂಗತಿ. ಅಮ್ಮ
ಇಲ್ಲ, ಈಗ ನಿಲ್ತದೆ ಸರ್. ಮೊದಲು ನಿಲ್ತಿರ್ಲಿಲ್ಲ. ಅಲ್ಲ ಈಗ ಹೌದು. ಸುಧಾರಿಸಿದ್ದಿ, ಸ್ವಲ್ಪ ಮೇಲೆ ಹೋದದ್ದಲ್ಲ ನೀನು. ಹೌದಮ್ಮ, ನಾವು ಅಲ್ಲಿಗೆ ಹೋದದ್ದು. ಏನು ವಿಶೇಷ, ಏನು ಸಂಗತಿ ಕೇಳುವುದಕ್ಕೆ ಈ ಅವಸ್ಥೆ ಹೇಳಿ ಎಲ್ಲ ಕಿವಿಯಾಗಿ ಕೂತಿದ್ದೇನೆ. ಹೇಳಿ ಪ್ರಯೋಜನವೇ ಇಲ್ಲ ಅಲ್ಲಿ ಅವಸ್ಥೆ. ಅದ್ಯಾಕ? ಹೇಳಲಿಕ್ಕೆ ಮಾತ್ರ ಸ್ವರ್ಗ ಅಲ್ಲಿ ಎಂತದುಂಟು? ಏನಿಲ್ವಾ? ಏನಿಲ್ಲ. ಅಷ್ಟೈಶ್ವರ್ಯಗಳ ಒಂದು ವಿಶೇಷವಾದಂತಹ ಸ್ಥಾನ ಅದು. ಅದು ನಾವು ಮೂರು ಲೋಕದಲ್ಲಿ ಸ್ವರ್ಗಕ್ಕಿರುವಷ್ಟು ಬೆಲೆ ಬೇರೆ ಯಾವ ಲೋಕಕ್ಕೂ ಇಲ್ಲ. ನಾವು ಇಲ್ಲಿ ನಿಂತು ಹೇಳುದಲ್ವಾ ಅಮ್ಮ. ಅಲ್ಲಿ ಹೋದ್ರೆ ದೇವೇಂದ್ರನ ಅವಸ್ಥೆ ಅವನಿಗೆ ಗೊತ್ತಲ್ಲ. ಅದೇನಾಗಿದೆ? ಅವನಿಗೊಂದು ಮೊಸರು ತಿನ್ಲಿಕ್ಕುಂಟ. ಅಂದ್ರೆ ಅಲ್ಲಿ ಹುಳಿ ಬರುದಿಲ್ಲಲ್ಲ. ಹಾಗೆ ನಿತ್ಯ ನೂತನವಾಗಿರುವಂತ. ನಾವು ಇಲ್ಲಿಂದ ಹಿಡ್ಕೊಂಡು ಹೋದದ್ದು ಹುಳಿದ್ದನ್ನು. ಅಲ್ಲಿ ಸಿಗುದಿಲ್ಲ. ನಿಮಗೆ ಮೊದಲೇ ಗೊತ್ತಿತ್ತು ಕಾಣ್ತದೆ. ಹೌದು, ಅವ್ರು ಹೇಳಿದ್ದಾರೆ ನಮ್ಮ ಯಜಮಾನರು. ಅದೇ ಅವ್ರು ಮೊದಲು ತೆಗೆದಿಟ್ಟಿದ್ದಾರೆ ಅಂತ ಹೇಳಿ. ಹೌದು, ನೀವು ಹಿಡ್ಕೊಂಡು ಹೋಗಿ ಹೋಗುವಾಗ ಅಲ್ಲಿ ಮತ್ತೆ ಸಿಗ್ಲಿಲ್ಲ ಅಂತ ನನ್ನಲ್ಲಿ ಗಲಾಟೆ ಬೈಬೇಡಿ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಹೋಗುವಾಗ ಮತ್ತೆ ಅಲ್ಲಿ ಅಮ್ಮ ಮತ್ತೆ ಹೇಳುವಾಗೆ ಉಂಟು ಸ್ವರ್ಗದ ಹಾಗೆ. ಅಲ್ವಾ? ಹೌದೌದು. ನಾವು ಹೋದ ವಿಷಯ ಎಲ್ಲರಿಗೂ ಗೊತ್ತಾಯ್ತಲ್ಲ. ಸುರೇಶನಿಗೆ ಗೊತ್ತಾಯ್ತು ಮೊದಲು. ಸುರೇಶ ಸರಿ ಹಾ ಬಂದ, ಬರ್ಲಿಲ್ಲ. ಮತ್ತೆ ಒಟ್ಟಿಗಿದ್ದವರನ್ನು ಕಳಿಸಿದ. ಅವನ ಜೊತೆಯಲ್ಲಿ ಇದು ಅವ ಸುಮ್ಮನೆ ಅಲ್ಲ, 33 ಕೋಟಿ ಉಂಟು. 33 ಕೋಟಿ ಸುಮ್ಮನೆ ಹೇಳುದು ಇತ್ತಪ್ಪ. ಇವು ಇರುವುದಕ್ಕೆ 42 ಕೋಟಿ ನಮ್ಮಲ್ಲಿತ್ತು. ಮೊನ್ನೆ ಯಾರು ಹಿಡ್ಕೊಂಡು ಹೋಗಿದ್ದಾರೆ. ಹಾಗೆ ಕೋಟಿಯ ವಿಷಯ ಹೇಳಲಿಕ್ಕಿಲ್ಲ, ಅದು ಸುಮ್ಮನೆ ಅಲ್ವಾ. ಅದು 33 ಕೋಟಿ ಎಷ್ಟು ಉಂಟು ಅಂತಲ್ಲ, ಪ್ರಚಾರದಲ್ಲಿ ಉಂಟು ಅಮ್ಮ. ಕೋಟಿ ಇದ್ದವರಿಗೆಲ್ಲರಿಗೂ ಅನುಭವಿಸಲಿಕ್ಕೆ ಸಿಗ್ತದ? ಅದಿಲ್ಲ, ಇಲ್ಲದವರು ಮಾತ್ರ ಅನುಭವಿಸುವುದು. ಇದ್ದವರಿಗೆ ಕಾಯುವುದೇ ಕೆಲಸ. ಹೌದು, ಮತ್ತೆ ಅವನಿಗೆ ಇರುವವರೆಲ್ಲ ಹೀಗೆ ನೋಡಿ ನಿಮ್ಮ ಹಾಗೆ ಗಂಟು ಕಟ್ಟಿ ಇಡು. ಇಲ್ಲದವರು ನಮ್ಮ ಹಾಗೆ. ನಾವು ಧಾರಾಳಿಗಳಲ್ವೇನೋ? ಹಾಗಲ್ಲ ಮತ್ತೆ ಹೇಳುದು. ಎಷ್ಟು ಜನರಿಗೆ ಕೊಟ್ಟ ಇದು? ಹೌದು, ನೀವು ಎಷ್ಟು ಜನರಿಗೆ ಕೊಟ್ಟರು ನಿಮಗೆ 4 ಜನರ ಎದುರಿಂದ ಎದ್ದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದಾಗುದು. ನಾವು ಆಗಲ್ಲ, ಯಾಕಂದ್ರೆ ನಮ್ಮ ಟಿವಿ ಮತ್ತೆ ನಾವು ಆಗಲ್ಲ. ಇನ್ನೊಬ್ಬರಲ್ಲಿ ಸಾಲ ಮಾಡಿಯೇ ಖರ್ಚು ಮಾಡುವುದು. ನಮಗೆ ತಲೆ ಬಿಸಿ ಇಲ್ಲ, ಬಂಡವಾಳ ಇಲ್ಲ. ಇಲ್ಲ, ಎಲ್ಲ ಆದಾಯ ಎಲ್ಲ ಹೊರಗಿನ. ಹೌದು, ಇನ್ನೊಬ್ಬರ ಬಂಡವಾಳದಲ್ಲಿ ನಾವು ಲಾಭ ಆಗ್ಲಿ ಆಗ್ಲಿ, ಒಳ್ಳೆ ಅದಕ್ಕೂ ಕಲಿಬೇಕು, ಓದಿರ್ಬೇಕು. ಅದು ಹೌದು, ಎಲ್ರಿಗೂ ಸಾಧ್ಯ ಇಲ್ಲ, ಹೌದು, ನಿನಗೆ ಮಾತ್ರ ಸಾಧ್ಯ. ಹೌದು. ಆಗ್ಲಿ, ವಿಷಯ ಇಂಥದ್ದು ವಿಷಯ ಹೇಳಿ. ಹೋದ ತಕ್ಷಣ ಸುರೇಶನಿಗೆ ಗೊತ್ತಾಯ್ತಾ, ಒಬ್ಬೊಬ್ಬರನ್ನೇ ಕಳಿಸಿದ ಹೋಗಿ ಅಂತ. ಮೊದಲು ಅಗಿನಿ ಬಂದ. ಅಗಿನಿ ಅಗಿನಿ ಅಗಿನಿ. ಅಷ್ಟು ಬಲ ಹಾಕಬೇಡ, ಅಷ್ಟು ಒತ್ತಿದ್ರದ್ದು ಹಾಳಾಗ್ತದೆ, ಶಬ್ದವೇ ಹಾಳಾಗ್ತದೆ. ಅದು ಬೆಂಕಿ ಅಲ್ಲ, ಒತ್ತಿ ಅಗಿನಿ. ಅಗಿನಿ ಅಲ್ಲ ಅಲ್ಲ ಅಲ್ಲ, ಅದು ಸ್ಪಷ್ಟವಾಗಿ ಹೇಳ್ಬೇಕು. ಅಗ್ನಿ ಅಗಿನಿ ಪುನಃ ಅಗಿಬೇಡ, ಅದು ಬೇಡ. ಅದು ಆಗಿದಾಗೆ ಆಗ್ತದೆ. ಆಗಿದಾಯ್ತಾ? ಅಗ್ನಿ ಬಂದ, ಅವ ಬಂದ. ಬಂದವನೇ ನಿಮ್ಮ ಗಂಡನಲ್ಲಿ ಪೆಟ್ಟು ತಿಂದು ಓಡಿದ. ಮತ್ತೆ ನಿಮ್ಮ ಗಂಡ ಶೆಟ್ಟಿಗಾರ ಅಲ್ವಾ? ಅವರು ಬಿಡ್ತಾರೆ ಶೆಟ್ಟಿಗಾರರು. ಶಕ್ತಿಗಾರ, ಶೆಟ್ಟಿಗಾರ. ಹೌದೌದು, ಹೌದು. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲ, ಶೆಟ್ಟಿಗಾರರ ಬಗ್ಗೆ ನಿನಗೆ ಗೊತ್ತು. ಮತ್ತೆ ಹೌದು ಅಮ್ಮ. ಹಾಗೆ ಒಟ್ಟಿಗೆ ಹೋದವರಲ್ಲ, ಒಟ್ಟಿಗೆ ಇದ್ದದ್ದ. ಪೆಟ್ಟು ತಿಂದು ಓಡಿದ್ನ. ಓಡಿದ ತಕ್ಷಣ ಮತ್ತೊಬ್ಬ ಎಮ್ಮೆ ಬಂದ. ಎಮ್ಮೆ ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದದ್ದು. ತಿಂದಿಯಾ? ಎಂತದು ಪಾಯಸ ಬಂತ? ಪಾಯಸ ತಿನ್ನುವುದಲ್ಲ ಇವರೇ. ಹಾಗಲ್ಲ, ನೂಲಿದ್ದು ಕೋಣನನ್ನೇರಿಕೊಂಡು. ಕೋಣಲ್ಲ, ದನ. ದನ ಅಲ್ವ? ಕೋಣನಿಗೆ ಕೊಂಬಿರ್ತದೆ. ದನ ಬಂದ ಕೋಣನಿಗೆ ಕೊಂಬಿರ್ತದ ಇಲ್ವಾ? ಗೊತ್ತಿಲ್ಲ. ಕೋಣನಿಗೆ ಕೊಂಬು ಇರುದು. ಹೌದಾ? ದನಕ್ಕಿಲ್ವಾ? ದನಕ್ಕೆ ದನಕ್ಕೆ ಉಂಟು. ನೀನು ಅದನ್ನು ವ್ಯತ್ಯಾಸ ಮಾಡಿಕೊಂಡು ನೋಡುವ ನಿನಗೆ ಕಣ್ಣ ದೋಷದಲ್ಲಿ ಹಾಗೆ. ಹೌದು. ಏರಿಕೊಂಡು ಬಂದವ ಬಂದವನ ಪೆಟ್ಟು ತಿಂದು ಓಡಿದ. ಏಮೆಲ್ಲ ಅವನು ಯಮ. ಯಮ ಓಡಿದ. ಯಮ ಧರ್ಮರಾಯ. ಎಂತ ಧರ್ಮರ ಏನಿಲ್ಲ. ನಿಮ್ಮ ಗಂಡ ಶೆಟ್ಟಿಗಾರ ಕೊಟ್ಟದ್ದು ಓದಿದ್ದೇವೆ. ಸರಿ, ಮುಂದೆ ಯಮ ಹೋದ ತಕ್ಷಣ ಮತ್ತಪ್ಪ ಬಂದ. ಯಾರವನು? ಅವ ನೀರು ನೀರು ಯಾರವ ನೀರು ಚೇರವ ನೀರು ನೀರು. ನಿನಗೆ ಭಾರತದ ಶಬ್ದ ಹೇಳಬೇಡ, ಅವನ ವಿಷಯ ಹೇಳಿದ್ರೆ ನನಗೆ ಅರ್ಥ ಆಗ್ತದೆ. ನೀರು ಅವನ ನಿವೃತ್ತಿ. ಅವನು ಪೆಟ್ಟು ತಿಂದು ಓಡಿದ. ಮತ್ತೆ ಅವರಿಗೆ ಗೊತ್ತಾಯ್ತು, ಇನ್ನು ಒಬ್ಬೊಬ್ರು ಬಂದ್ರೆ ಸ್ವಲ್ಪ ಕಷ್ಟ ಉಂಟು. ಇವರು ಹಾಗೆ ಇದ್ದವರಲ್ಲ, ಸುಲಭ ಅಲ್ಲ. ಶೆಟ್ಟಿಗಾರ ಇವರು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಇಬ್ಬರು ಜೊತೆ. ನೀನು ಪದೇ ಪದೇ ಶೆಟ್ಟಿಗಾರ ಶೆಟ್ಟಿಗಾರ ನಿಮ್ಮ ಗಂಡ ನಾನು ಹೇಳುದು. ಒತ್ತಿ ಹೇಳುದೆ. ನಿಮ್ಮ ಗಂಡ ಅಲ್ವಾ ಶೆಟ್ಟಿಗಾರರು? ಹಾಗೆ ನಿನಗೆ ನಿಮ್ಮವರ ಬಗ್ಗೆ ಹೇಳೋದು ಸಂತೋಷ. ನಮ್ಮವರ ಶೆಟ್ಟಿ ಅಂದ್ರೆ ಇವರು ಅಮ್ಮ. ಹಾಗೆ ನೋಡಿ, ಇಬ್ರು ಜೊತೆಗೆ ಬಂದದಲ್ಲ. ಯಾರೆಲ್ಲ? ಎದುರಿನಿಂದ ವರ್ಣ ಬಂದದ್ದು, ಹಿಂದಿನಿಂದ ವಾಯು ಬಂದದ್ದು. ಅದಷ್ಟು ಒಳ್ಳೆದಾಗುದಿಲ್ಲ. ನಮಗೆ ಒಳ್ಳೇದಾಗಿದೆ ಪೆಟ್ಟು ಮಾಡ್ಲಿಕ್ಕೆ. ಇವನು ಯುದ್ಧಕ್ಕಾಗಿ ಬಂದ ವಿಷಯ ಅಲ್ಲ, ಮತ್ತೆ ಹೋದದ್ದು ನೋಡ್ಬೇಕು. ಏನಾಯ್ತು? ವರ್ಣ ಯುದ್ಧ ಮಾಡ್ಲಿಲ್ವೇನೋ? ಎಲ್ಲಿಗೆ ಮಾಡುದು? ನಮ್ಮ ಯಜಮಾನ ಪ್ರತಾಪಿ. ಎಂತ ಪ್ರತಾಪಿ? ಯಾವ ಪ್ರತಾಪಿ ಇಲ್ಲ. ಇಲ್ಲ ಇಲ್ಲ, ವರ್ಣದಿಲ್ಲ. ನೋಡ್ಬೇಕಿತ್ತು. ಏನು? ಎದುರಿನಿಂದ ವರ್ಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗಲಿಲ್ಲ. ಬಿಡು, ಬಿಟ್ಟಿಯಾ? ಎಲ್ಲ ಮೂಗಿಗೆ ಕೈ ಹಿಡಿದದ್ದು ಹೀಗೆ
ಓಡಿ ಓಡಿ ಹಾಗೆಲ್ಲ ಮೂಗಿಗೆ ಬೆರಳಿಟ್ಟು ಅಚ್ಚರಿಯಿಂದ ವಾಯು ಓಡಿ ಹೋದ ಹಾಗಿಟ್ರೆ ಬಣ್ಣ ಹೋಗ್ತದೆ ಈಗ ಇಡ್ತದೆ. ಆಯ್ತಾ ಹಸಿ ಬಣ್ಣ ಹಾಕಿದ ಇಬ್ಬರು ಹೊಡಿದ್ರ ಸರಿ, ಮುಂದೆ? ಮತ್ತೆ ಕೊನೆಗೆ ಅವ ಬಂದ ಸಿರಿಯಸ ಎಂತದ್ದು ಸಿರಿಯಸ ಅವ ಅವರಿಗೆ ಭಾಗವತರಿದ್ರ ಭಾಗತ್ರಿ ಮತ್ತೆ ಪೂರ್ವ ರಂಗಾಡಿಸಲಿಕ್ಕೆ ಸರಿ ಅವ ಸಿರಿಯಸ ಅವ ಓಹೋ ಸುರರಿಗೆ ಈಶ ಈಶ. ಸುರೇಶ ಬಂದ ದಿನೇಶ ಅಲ್ವಾ ದಿನೇಶ ಅಲ್ಲ ದಿನೇಶನ ಓಡಿದ ದಿನೇಶ ಮೊದಲೇ ಹೋಗಿದ್ದಾನೆ. ಹಾ, ಹಾ. ಅವೆಲ್ಲ ಅಲ್ಲಿ ನಿಲ್ಲುದಿಲ್ಲ ಸರಿ, ಸರಿ. ಅಂತ ಜಾಗದಲ್ಲಿ. ಹಾ. ಅಮ್ಮ ದಿನೇಶ ಅಂದ್ರೆ ಸೂರ್ಯಚಂದ್ರರು ಹೌದು ಅವರು ಹೋಗಿದ್ದಾರೆ. ಹಾ, ಹಾ. ರವಿ ಹಾ, ಹಾ. ಹೌದು ಹೋಗಿದ್ದಾರೆ. ಸರಿ, ಸರಿ. ರವಿ ಬರ್ಲಿಲ್ಲ ಅರ್ಧದಿಂದ ನೋಡಿ ಹೋದದ್ದು. ಸರಿ, ಇವರ ಜೊತೆ ಆಗ್ಲಿಕ್ಕೆ ಸರಿ, ಸರಿ. ಅಮ್ಮ ಆಯ್ತಾ ಅವರಾದ ಕೊನೆಗೆ ಅವ ಬಂದ ಬಂದು ಬಂದಲ್ಲ ಹೇಗೆ ಬಂದದ್ದು ಗೊತ್ತ ಹೇಗೆ ಬಂದದ್ದು 56 ಏರಿಕೊಂಡು ಹಾ. ಉಜ್ಜೇರನ್ನು ಹಿಡ್ಕೊಂಡು ಬಂದದ್ದು. ಇನ್ನ ಮೇಳು 56 ಏರಿಕೊಂಡು ಹಾ. ಉಜ್ಜೇರನ್ನು ಹಿಡ್ಕೊಂಡು ಬಂದದ್ದು. ಹಾಗಲ್ಲದು ಮತ್ತೆ ಅವನ ಪಟ್ಟದಾನೆ ಹಾ. ಐರಾವತವನ್ನು ಏರಿಕೊಂಡು ಐತಾರಾವತ ಬೇರೆ ದಿನ ಆಗುದು ಐತಾರಾವತ ಅದಲ್ಲ ಬೇಡ ನಿನಗೆ ಬರಲಿಲ್ಲ ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಜಳಪಿಸುತ್ತಾ ಉಜ್ಜೇರನ್ನು ಹಿಡ್ಕೊಂಡು ಬಂದದ್ದು. ಉಜ್ಜೇರಲ್ಲೂ ವಜ್ರಾಯುಧ ಬಂದವನ ನಿಮ್ಮ ಯಜಮಾನರು ಅವನಲ್ಲಿ ಕೂಡ ಹೋರಾಟವೇ ಮಾಡಿದ್ದು. ಹೇಗೆ ನಡೀತಾ ಇತ್ತು ನಡೆಯುದಂತದ್ದು ಬಂದ ತಕ್ಷಣ ನಿಮ್ಮ ಗಂಡ ಅವನಿಗೆ ಒಂದು ಕಪ್ಪಾಲ್ ಮೋಕ್ಷ ಮಾಡಿದ್ದಾರೆ ಅಲ್ಲಿಗೆ. ಎಂತದ್ದು? ಕಪ್ಪಾಲ್ ಮೋಕ್ಷ ನಿನಗೆ ಕೆಲವು ಶಬ್ದ ಒತ್ತಿ ಹೇಳಿದ್ರೆ ಸಮಾಧಾನ ಆಗುದಿಲ್ಲ ಕಾಣ್ತದೆ. ಅದು ಕಪಾಳ ಮೋಕ್ಷ. ಕಪ್ಪಾಲ್ ಮೋಕ್ಷ ಒಂದೇ ಪೆಟ್ಟು. ಸುರೇಶ ಓದತ್ತಿ ಸುರೇಶ ಓಡಿಯೇ ಹೋದ ಎಲ್ಲ ಹೋದ್ರು. ಅಲ್ಲ ಅವನು ಪಲಾಯನ ಪಂಡಿತ ಓಡ್ಲಿಕ್ಕೆ ಇರುದು. ಹೌದು ಅವ ಪಲಾಯನ ಆಯ್ತು. ಹಾ. ಹೋದ ತಕ್ಷಣ ನಿಮ್ಮ ಗಂಡ ನನ್ನನ್ನು ಕರೆದ್ರು. ಅದ್ಯಾಕೆ ನಾನು ಇನ್ನು ಯಾರ ಹತ್ರ ಯುದ್ಧ ಮಾಡಿ ಇಲ್ಲ ಯಾರಿದ್ದಾರೆ ಎಲ್ಲ ಹೋಗಿದ್ದಾರೆ. ಹೋದ ತಕ್ಷಣ ನನ್ನಲ್ಲಿ ಹೇಳ್ತಾರೆ ಅದ್ಭುತ ಇಲ್ಲಿ ಬಾ ಹಾ. ನಾವು ಇಲ್ಲಿ ಇವರಲ್ಲಿ ಹೋರಾಟ ಮಾಡೋದಕ್ಕೆ ಬಂದದ್ದ ಅಲ್ಲ. ಇಷ್ಟು ಮಾಡಿದ್ರೆ ಆಯ್ತಾ ಅಲ್ಲಿ ಉಂಟಲ್ಲ ಕಾಳಿ ಮಸಾನ ಏರ್ತೇನೆ ಅಂತ ಹೋದದ್ದು. ಮಸಾನ ಮಸಾನ ಕುಳಿತುಕೊಳ್ಳುದು. ಛೇ ಸ್ವರ್ಗಲೋಕದಲ್ಲಿ ಎತ್ತರವಾದಂತಹ ಆಸನ ಇಂದ್ರ ಕುಳಿತುಕೊಳ್ಳುವಂತದ್ದು. ಹಾ. ಅದು ಸಿಂಹಾಸನ. ಶ್ರೀನಿವಾಸನ ಯಾರ್ದು? ಶ್ರೀನಿವಾಸನ ಅವಂದಲ್ಲ ಅದು ಶ್ರೀನಿವಾಸನ ಕೃಪೆಯಲ್ಲಿ ಸಿಕ್ಕಿದ್ದವರಿಗೆ ಕೃಪಾಚರ ಸೆಮಿಸ್ಟರ್ ಸೆಮಿಸ್ಟರ್ ಸಿಂಹವಿಷ್ಟರ ಕೆಲವು ಶಬ್ದ ನಿನ್ನ ಬಾಯಿಗೆ ಬಿದ್ದದ್ದು ಹಾಳಾಗಿ ಹೋಗ್ತದೆ. ಸಿಂಹವಿಷ್ಟರ ತ್ರಿಪಿಷ್ಟಕ ಪೀಠವನ್ನೇರಿದ ಏರಿದ ತಕ್ಷಣ ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ನೀನು ಪುನಃ ಅಲ್ಲ ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ಬಾ ದೂತ. ಈಗ ಇದರಲ್ಲಿ ಪುನಃ ಯಾರು? ನಿಮ್ಮ ಗಂಡ ಪುನಃ ಕರೆದದ್ದು ನನ್ನ ಬಾ ಅಂತ. ನೀನಲ್ಲ ಅಲ್ಲೇ ಇಲ್ಲ ಅವರು ಪುನರಪಿ ಪುನಃ ನನ್ನನ್ನು ಕರೆದ್ರು. ಪುನರಪಿ ನಿನ್ನನ್ನು ಕರೆದು ಕರೆದು ಹೇಳಿದ್ರು ಏ ದೂತ ನಾವಿಲ್ಲಿ ಕುಳಿತುಕೊಳ್ಳುವುದಲ್ಲ ಇಲ್ಲಿ ಎಂತದೆಲ್ಲ ಉಂಟು ಎಲ್ಲ ನೋಡು ಅಂತ ಹೇಳಿ ಸಮೀಕ್ಷೆ ಮಾಡಬೇಕು. ಪುಣ್ಯ ಪೀಠ ಏರಿ ಕುಳಿತುಕೊಳ್ಳುವುದಕ್ಕಲ್ಲ. ಹೌದು. ಎಲ್ಲ ಸ್ವರ್ಗದ ಲೆಕ್ಕಾಚಾರ ಸಿಗ್ಬೇಕು. ಎಲ್ಲ ಇದ್ದಾರೆ ಎಕ್ಸ್ಪ್ರೆಸ್ ಸ್ತ್ರೀಯರು ಬರ್ಲಿ ಅಂತ ಹೇಳಿ. ಯಾರು? ಎಕ್ಸ್ಪ್ರೆಸ್ ಸ್ತ್ರೀಯರು ಎಕ್ಸ್ಟರ್ನರಿಯರು ಅವರಲ್ಲ ಎಕ್ಸ್ಟರ್ನರಿ ಯಕ್ಷನಾರಿಯರು ಎಕ್ಸ್ಪ್ರೆಸ್ ಸ್ತ್ರೀಯರು ಅಪ್ಸರಾ ಸ್ತ್ರೀಯರು ಎಕ್ಸ್ಪ್ರೆಸ್ ಸ್ತ್ರೀಯರು ಅಪ್ಸರಾ ಸ್ತ್ರೀಯರು ಅವರು ಎಂತದೊಂದು ಕರೆದ್ರು ಹಾ. ಬರ್ಲಿ ಅಂತ ಹೇಳಿದ್ರು. ಎಲ್ಲ ಬಂದದ್ದಲ್ಲ. ಯಾರಲ್ಲ ಮೊದಲು ಅವಳು ಬಂದ್ಲು ದಂಬೆ ಬಂದ್ಲು. ಅದು ಯಾಕೆ ಉಪಯೋಗ ಮಾಡ್ತಾರೆ? ದಂಬೆ ಅದನ್ನ ಎಲ್ಲಿ ಉಪಯೋಗ ಮಾಡ್ತಾರೆ? ಅಲ್ಲಿ ಸ್ವರ್ಗಲೋಕದಲ್ಲಿ ಅದು ಸ್ವರ್ಗದಲ್ಲಿ ಉಂಟು. ಹ? ಮೊದಲು ಬರುದವಲ್ಲಿ ದಂಬೆ ಅದಲ್ಲ ಅದು ಸುರಲೋಕದ ನೃತ್ಯ ಕನ್ಯೆಯರಲ್ಲಿ ಅಗ್ರಣಿ ಹಾ ರಂಬೆ ಬಂದ್ಲು ಹಾ, ಹಾ. ಮೊದಲು. ಆಮೇಲೆ ಊದತಿ ಸಪರ ಇದ್ಲು ಊದತಿ. ನಿನಗೆ ಗೊತ್ತಿಲ್ಲ ಯಾವನೋ ನೀನು ಅವಳು ಊರ್ವಶಿ. ಊದತಿ. ಆಮೇಲೆ ಮಂಜಲ್ ದೋಸೆ ಕೈ ತಪ್ಪಿ ಬಿದ್ದದು ಅದು. ಅಲ್ಲ ಮಂಜಲ್ ದೋಸೆ. ಅಲ್ಲ ಆ ದೋಸೆಗೆ ಬಣ್ಣ. ಆಮೇಲೆ ಮೊಯ್ನಕ್ಕೆ ಅಲ್ಲೆಲ್ಲ ಅದು ಉಂಟಾ? ಹಾ. ಅಲ್ಲಿ ಸಹ ಉಂಟಾ? ಉಂಟು. ಮೊಯ್ನಕ್ಕೆ ಬಂದ್ಲು. ಏ ಮಂಜು ಘೋಷೆ ಮಂಜಲ್ ದೋಸೆ ಆಮೇಲೆ ಮೇನಕ ಮೊಯ್ನಕ್ಕೆ. ಹಾ. ಆಮೇಲೆ ಇಟಾಚಿ ಬಂತು. ಆಂಬುಲೆನ್ಸ್ ಬಂತು. ಇಲ್ಲಿ ಒಂದೊಂದು ಅರ್ಥ ಆಗ್ಲಿಲ್ಲ ನನಗೆ. ಇಟಾಚಿ ಅಯ್ಯೋ ಆ ಸ್ವರ್ಗಲೋಕದವರ ಹೆಸರು ನಿನ್ನ ಬಾಯಿಗೆ ಬಿದ್ದು ಏನೆಲ್ಲ ಆಗ್ತದಲ್ಲ. ಅವಳು ಘೃತಾಚಿ ಪಿತಾಜಿ ಪಿತಾಜಿಯ ಅಲ್ವೋ ಘೃತಾಚಿ ಅವಳು ಬಂದು. ಹಾ. ಆಮೇಲೆ ಆಂಬುಲೆನ್ಸ್ ಬಂದು. ಹೌದು ಅದಲ್ಲ ಅದು ಅವಳು ಆಲಂಬಸ ಆಂಬುಲೆನ್ಸ್ ಅವಳು ಬಂದು. ಕೊನೆಗೆ ಮತ್ತವಳು ಬಂದು. ಯಾರು? ಮೂಚಿ ಕಾಸ್ತಾಳೆ ಅಂತ ಅಲ್ಲಿ ಕರೀತಾ ಇದ್ರು. ಮೂಚಿ ಕಾಸ್ತಾಳೆ ಬಾಯ್.
ಗೊತ್ತಿಲ್ಲ. ದಕ್ಷಿಣದ ಬದಿಗೆ ಹೋದ್ರೆ ಬೆಡ್ತಿದ್ದೀನಿ ಹಾಗೆ ನಾನು. ಯಾಕೆ? ಮತ್ತೆ ಅಂತದ್ದೆಲ್ಲ ಶಬ್ದ ಬಳಕೆ ಮಾಡಬಾರ್ದು. ಹೌದು. ಅದು ಕೆಟ್ಟ ಶಬ್ದ ಅದು. ಅದಕ್ಕೆ ಅರ್ಥ ಬೇರೆ ಉಂಟು. ಹಾ. ಅವಳ ಹೆಸರು ಆಗಲ್ಲ, ಅವಳು ಪುಂಜಿ ಕಸ್ತಾನೆ. ಗುಂಡಿ ಗಳಿಸುತ್ತಾಳೆ ಬಂದು. ಪುಂಜಿ ಕಷ್ಟ ಅಲ್ಲೋ ಪುಣ್ಯಾತ್ಮ, ಮತ್ತೆ? ಅವಳು ಪುಂಜಿ ಕಸ್ತಾನೆ. ಹೀಗೆ ವರಾಂಗನೆ. ಹೌದು. ಬಂದವರಿಗೆ ನಿಂತರು, ನಿಂತವರನ್ನು ನೋಡಿ ನಿಮ್ಮ ಗಂಡ ಹೇಳಿದ್ರು ನಿಮ್ಮನ್ನು ನಿಲ್ಲಿಕ್ಕೆ ಕರೆದದ್ದ. ಬೊಂಬೆಗಳ ನೀವು? ಹೌದು. ಅದು ಮೊನ್ನೆ ಇಟ್ಟ ಬೊಂಬೆ ಅದು. ಬೊಂಬೆಯ ನೀವು ನಿಲ್ಲಿಕ್ಕೆ ಬಂದದ್ದ? ಕುಡೀರಿ. ನಿಮ್ಮದು ಎಂತದೆಲ್ಲ ಉಂಟು ತೋರಿಸಿ ನನಗೆ ಅಂತ ಹೇಳಿದ್ರು. ನಲಿಕೆ. ನಿಮ್ಮದು ಪ್ರತಿಭೆ ಎಂತದೆಲ್ಲ ಉಂಟು ತೋರಿಸಿ. ತೋರಿಸಿ ಅಂತ ಹೇಳಿದ ತಕ್ಷಣ ಒಬ್ಬೊಬ್ಬರೇ ಕುಣಿಲಿಕ್ಕೆ ಪ್ರಾರಂಭ ಮಾಡು. ಹೌದಾ? ಮೊದಲು ಅವಳು ರಮ್ಯ ಕುಣಿದ್ರು. ರಮ್ಯ ಕುಣಿದದ್ದು ಮೊದಲು. ರಂಬೆಯ? ರಮ್ಯ ಕುಣಿದದ್ದು. ಮತ್ತೆ ನೀನು ಯಾರ ಹೆಸರು ಹೇಳ್ತಿ? ಇದು ಎಂತ ಬಾಯ್ತಾಳಮ್ಮ. ತಾನ್ ತಗೊಂಡ್ ಕದಿನೋ ಕೊರತೈ ತಾನ್ ತಗೊಂಡ್ ಕದಿನೋ ಕೊರತೈ ತಕ್ಕಳಿಂದ ತಾಮ್ ಮುಕ್ತಾಯ ಕಟ್ ಮುಕ್ತಾಯ. ಸೇರ್ತದವರಿಗೆ ಅದು ನೀವು ಸೇರಿಸುದ? ಹೌದು. ಇಲ್ಲ ಸೇರ್ತದೆ. ಅಲ್ಲ, ಕೆಲವು ಸಲ ಅವರಿಗೆ ಏನಾಗ್ತದೆ ಅಂತ ಸೇರದಿದ್ರೆ ಅವರ ಮರ್ಯಾದೆ ಬರ್ತದೆ. ನಾಳೆ ಮತ್ತೆ ಸೇರಿಸಿ ಬಿಡ್ತಾರೆ. ಹೌದು. ಈಗ ಇದು ಸೇರಿತ್ತಲ್ಲ, ಅದು ಆ ಚಕ್ಕುಲಿ ತಿನ್ನೋದು ಜಾಣ ಉಂಟು ನಿಮ್ಮ ಹತ್ರ. ಅದು ಮುಕ್ತಾಯ. ಹೌದಾ? ಎಂತದ್ದು ತಾಂಟೋನ್ ಕದಿನೋ ಕೊರತೈ ತರ್ಕಿಡ ಗಿಡ್ತಾಕ ತಾಂಟೋನ್ ಕದಿನೋ ಕೊರತೈ. ಇದನ್ನ ಎಲ್ಲಿಯಾದ್ರೂ ಕಲಿಯುವವರು ನಿನ್ನ ಹತ್ರ ತಾಳ ಕೇಳಿದ್ರು ಆಯ್ತು, ಮತ್ತೆ ಅವ್ರ ಜನ್ಮಕಾಲಕ್ಕೆ ಕಲಿಲಿಕ್ಕಿಲ್ಲ. ಇಡೀ ವರ್ಷ ಇದನ್ನೇ ಉರು ಹಾಕಿ ಮತ್ತೆ ನಿನ್ನ ಹತ್ರ ಬರ್ಬೇಕು. ತಾಂಟೋನ್ ಕದಿನೋ ಕೊರ ಟೈಯ 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 ಟೈ. ಅದು ಹಾಗಲ್ಲ, ಬೇಡ ಬಿಡು. ಚಕ್ಕುಳದಿಂದ ತಾಮ್ ಚಕ್ಕುಳದಿಂದ ತಾಮ್ ನರ್ತೆ ನರ್ತೆ ಹೇಗಿತ್ತು? ಒಳ್ಳೇದಿತ್ತು. ಅವಳಾಗೆ ಕುಣಿಯಾಗ ಮತ್ತೊಬ್ಳು ಮತ್ತೊಂದು ಬದಿಯಿಂದ. ನೀನೇ ಕಲಿಲ್ಲ ಅಲ್ಲಿ ಹೋಗಿ? ಇಲ್ಲ, ನಾನು ಅದು ನೋಡಿದ್ದೇನೆ. ಹೇಗಿತ್ತು ಅದು? ಒಬ್ಬಳಾಗೆ ಕುಣಿಯಾಗ ಮತ್ತೊಬ್ಳಿಗೆ ಕೈದಿನ ಕೈದಿನ ಹೀಗೆ ಅದು ಭಂಗಿ. ನೀನು ಭಂಗಿ ತಗೊಂಡ್ರೆ? ಭಂಗಿ ತಗೊಂಡ್ರದಲ್ಲ, ಅವರು ನಿಂತ ಭಂಗಿ. ಅವರ ಭಂಗಿಯನ್ನು ಭಂಗಿ ಅದನ್ನು ಅನುಕರಣೆ ಮಾಡಿ. ಹೌದು. ಕೈದಿನ 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 ತೈತೈ ತೈತತ್ತ ತೈತೈ ತೈತೈ ಬೇಡ ಎಲ್ಲ ನಿನ್ ತಾಳೆ ಹಿಂಗೆ ಹೇಳಿ ಹೋದ್ರೆ ಮತ್ತೆ ಈ ಬಡದ ಚಿತ್ರಸೇನ. ಹೌದು. ಬಡದವ ಚಿತ್ರಸೇನ. ಬಡದವ ಅಲ್ಲ ಹೇಳಿದ್ದು ಚಿತ್ರಸೇನ. ಗಾಯನ ಚಿಪ್ಪರ್ಸೇನ. ಚಿತ್ರಸೇನ ಅವನೊಬ್ಬ ಗಾಯನ ಕೇಳ್ಬೇಕಿತ್ತು. ದಾದ ಪದಪ ನಿದಪ ದಪ ನಿನ್ನಪ್ಪ ದಪ್ಪ ದಪ್ಪ ನದಪ್ಪ ನಿದಪ್ಪ ನಿನ್ನಪ್ಪ ನದಪ್ಪ ನದಪ್ಪ ದಪ್ಪ ದಪ್ಪ ನಿದಪ್ಪ. ಈ ದಪ್ಪಕ್ಕಿಂತ ಮುಂದೆ ಹೋಗುದಿಲ್ಲ. ಇಲ್ಲ, ಎಲ್ಲರೂ ದಪ್ಪವೇ ಲೆಕ್ಕದಲ್ಲಿ. ಅವರು ದಪ್ಪ, ಇವರು ದಪ್ಪ, ಎಲ್ಲ ದಪ್ಪವೇ. ಅದು ದಪ್ಪ ದಪ್ಪ ನಿದಪ್ಪ ದಪ್ಪ. ಸಂಗೀತದ ಸ್ವರಗಳು ಸಂಗೀತ ವಿದ್ವಾಂಸರು ಗೊತ್ತು. ನೀನು ಅಲ್ಲಿಗೆ ಗೊತ್ತು. ಅದಕ್ಕೆ ಇವ ಕುದುರೆ ಮುಖದವ ಗುಂಕಿ ಹಾಕುದು. ನಾದೊಂದುಲ್ಲ 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 ನಾದೊಂದುಲ್ಲ. ಅದು ಯಾಕೆ ಗೊತ್ತಿಲ್ಲ. ಗುಂಕಿ ಹಾಕುದು ನಾದೊಂದು ನಾದೊಂದು ಎಡ ಕೊಡುದು. ಅದು ಹಾಗಾದರೆ ಅದು ಮೃದಂಗ ಬಾರಿಸು. ಹೌದು. ಈಗೆಲ್ಲ ಕುಣಿತಿರುವಾಗ ನಿಮ್ಮ ಗಂಡ ಪುನಃ ಹೇಳಿದ್ರು ಸಾಕು ಇಲ್ಲಿ. ಅದು ಯಾಕೆ ಅವ್ರು ನೋಡ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲ, ನಿಮ್ಮ ಗಂಡ ಇವತ್ತೇ ಎಲ್ಲ ಕುಣಿದ್ರೆ ನೀವು ನಾಳೆ ಏನು ಮಾಡ್ತೀವಿ. ಹೌದು. ದುರ್ಗಲೋಕದಲ್ಲಿ ನಿಮಗೆ ಒಂದು ತ್ರಿವುಡ ತಾಳ ಕೊಟ್ಟರೆ ಸಾಕು, ನಿಲ್ಲಿಕ್ಕೆ ಗೊತ್ತಿಲ್ಲ. ನಿಮ್ಮ ಗಂಡ ಬೈದದ್ದು ಅವರಿಗೆ. ಅದನ್ನು ಪುಸ್ತಕದಿಂದ ಹೊರಸಿದ್ರೆ ಇಲ್ಲ, ಹೊರಸಿದ್ರೆ ಅವರು ಕೇಳ್ತಾರೆ, ನಿಂತಿಗೆ ನೋಡ್ತಾರೆ. ಹೌದಾ? ಹೌದು. ಹಾಗೆ ಒಂದು ಕೆಲಸ ಮಾಡು. ಮುಂದಿನ ಅಭ್ಯಾಸಗಳಿಗೆ ಆ ತಾಳವನ್ನು ಬಿಟ್ಬಿಡು. ಬಟ್ಟೆ ತೆಗೆದಾಕು. ನನ್ನಲ್ಲಿ ಹೇಳಿದ್ರೆ ಆಗ್ಲಿಕ್ಕಿಲ್ಲಮ್ಮ. ಗುರುಗಳು ಎಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಮ್ಮ ಅವರು ಹೇಳಿದ್ರ ಸಾಕು ನಿಲ್ಲಿಸಿ ಅಂತ ಹೇಳಿ. ಮತ್ತೇನಾಯ್ತು? ಪಟ್ಟಣದಲ್ಲಿ ಕೂತಿದ್ರು, ನನ್ನಲ್ಲಿ ಹೇಳಿದ್ರು ಇವತ್ತಿನ ಸಭೆಯಲ್ಲಿ ನಾವು ವಿಸರ್ಜನೆ ಮಾಡುವ. ಕಲಿಸ ಸಭೆಯಲ್ಲಿ ವಿಸರ್ಜನೆ ಮಾಡುವುದಲ್ಲ, ಸಭಾ ಕಲಾಪವನ್ನು ವಿಸರ್ಜಿಸಿ ನಾಳೆಗೆ ಮಾಡ್ಲಿಕ್ಕೆ ನಾಳೆಗೆ ಸಿದ್ಧರಾಗುವ. ಎಲ್ಲ ಹೋದ ತಕ್ಷಣ ನಿಮ್ಮ ಗಂಡ ಹೀಗೆ ಕುಳಿತಿರುವಾಗ ಅಮ್ಮ ಬಂದಲ್ಲ ಒಬ್ಬ ಪಕ್ಷಿ
ಲೋಕದಲ್ಲಿದ್ದೆವು. ಹೌದೌದು. ಅಷ್ಟೊತ್ತಿಗೆ ಎಲ್ಲಿದ್ದ ಇನ್ನೊಂದು ಪಸ್ಕಿ ಪಸ್ಕಿ ಅಂತದ್ದಿಲ್ಲುವ ಲೋಕದಲ್ಲಿ ಹೇಗಿತ್ತದು? ಉಂಟು, ಪಸ್ಕಿ ಹೇಗಿತ್ತದು ನೋಡ್ಲಿಕ್ಕೆ? ರೆಕ್ಕೆ ಇದ್ದದ್ದು ಎಲ್ಲಿ? ಹಾರಾಡಿ ಬರುದು, ಹ? ಹಾರಾಡಿಯಿಂದ ಬರುದು, ಹಾರಾಡಿಯಿಂದ ಬರ್ತಲ್ಲ, ಹಾರಾಡಿಕೊಂಡು ಬಂದದ್ದು ಪಸ್ಕಿ. ಪಸ್ಕಿ ಅಲ್ಲ, ಅದು ಪಕ್ಷಿ. ಹೌದು, ಕೊಕ್ಕಿತ್ತ? ಕೊಕ್ಕಿತ್ತು. ಮತ್ತೆ ಪಕ್ಷಿಗೆ ಕೊಕ್ಕಿರುವುದಿಲ್ಲ. ಅಲ್ಲಿ ಕೆಲವು ಕೊಕ್ಕಿದ್ದ ಪಕ್ಷಿಗಳು. ಇಲ್ಲ, ಕೊಕ್ಕಿದ್ದ ಪಕ್ಷಿ ಇದು. ಹಾ, ಸರಿ ಸರಿ. ಹೌದು. ಹಾಗಾದ್ರೆ ಪಕ್ಷಿ ಎಂಬುದು ನಿಶ್ಚಯ ಆಯ್ತು. ಹೌದು, ಕೊಕ್ಕಿದೆ, ರೆಕ್ಕೆ ಇದೆ. ಹೌದು. ಹಾರಾಡಿಕೊಂಡು ಬಂತು. ಬಂತು. ಆ ರಾಜ ಬರುವಾಗ ಎಲ್ಲರೂ ಹೇಳ್ತಾ ಇದ್ರು ಗಾರ್ಡ ಬಂದ, ಗಾರ್ಡ ಬಂದ ಅಂತ. ಯಾರು? ಗಾರ್ಡ ಬಂದ, ಗಾರ್ಡ. ಗಾರ್ಡ್ ಅಲ್ಲ, ಅದು ಗರುಡ ಇರ್ಬೇಕು. ಈ ಗಾರ್ಡ ಇರ್ಬೇಕು. ನನಗೆ ಗೊತ್ತಾಗ್ಲಿಲ್ಲ, ನಾವು ದೂರದಲ್ಲಿ ಇದ್ದದ್ದು. ಹೌದೌದು. ಬಂದವನೇ ನಿಮ್ಮ ಗಂಡನ ಹತ್ತಿರ ನಿಂತದ್ದು. ಪಕ್ಷಿ ಎಲ್ಲ ರಾಜಸ್ಥಾನಕ್ಕೆ ಯಾಕೆ ಬರ್ತದ? ಗೊತ್ತಿಲ್ಲಮ್ಮ. ಹಾ, ಹಾ. ನಿಮ್ಮ ಗಂಡನ ಹತ್ತಿರ ನಿಂತು ಎರಡು ಶಬ್ದ ಮಾತಾಡಿದ್ದು. ಹಾ, ಹಾ. ಅವನು ಕೇಳಿದ್ದು ನಿಮ್ಮ ಗಂಡನ ಹತ್ರ, ಏ ನಿನ್ನ ಅಪ್ಪನ ಎದೆಯ ಮೇಲೆ ಕೂತದ್ದ ನೀನು, ಹೌದಾ? ಎಲ್ಲಿ? ಪೀಠದಲ್ಲಿ ಕೂತಾಗ ಕೇಳುದು. ಹ? ಏನಾಯ್ತು? ಮಾತು ನಿಂತೋಯ್ತಾ? ನೀನು ಯಾರಲ್ಲಿ ಮಾತಾಡುದ? ಮುಖ ನೋಡ್ತೀನಿ, ಮಾತಾಡು. ಬಾಯಿ ಬರೋದಿಲ್ವಾ? ನಿಮ್ಮ ಗಂಡನಿಗೆ ಹೇಳಿದ್ದು ಇದು ನಿಮ್ದು ಅಭಿನಯ. ನನಗೆ ನನಗೆ ಮಾತಾಡಿದಲ್ಲ. ಇಲ್ಲ, ನನಗೆ ಅದು ಅಭಿನಯ ವಿಷಯ ಸಿಗುದಿಲ್ಲ. ನನಗೆ ಸಾಗಿ ತುಂಬ ಹೊತ್ತು ಚಿಂತಾಕ್ರಾಂತಳಾಗಿ ಕೂತದ್ದು. ನಿಮಗೆಲ್ಲ ಹಾಗೆ ಹೇಳ್ತಾರೆ. ನನಗೆ ಯೋಚನೆ ಆಗ್ಲಿಲ್ಲ. ನನಗೆ ಭಾವನೆ ಬಂದದ್ದು. ಭಾವನೆ ಇಲ್ಲದಿದ್ರೆ ವಿಷಯ ಸಿಗುದಿಲ್ಲ. ವಿಷಯ ಇಲ್ಲದಿದ್ರೆ ಮುಂದೆ ಹೋಗುದಿಲ್ಲ. ನನಗೆ ವಿಷಯ ಸಿಗಬೇಕಾದ್ರೆ ಭಾವನೆ ಬರಬೇಕು. ಇಷ್ಟನ್ನು ಬಂದು ನನ್ನ ಗಂಡನ ಮುಂದೆ ನಿಂತು ಮಾತಾಡಿ, ಗಂಡನನ್ನು ವಿಚಾರಿಸಿಕೊಂಡು. ಹೌದು, ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿ ಮಾತಾಡ್ಲಿಕ್ಕಿಲ್ಲ. ಯಾರು ಮಾತಾಡ್ಲಿಕ್ಕಿಲ್ಲ? ಯಾಕೆ? ಸಮಗಾರ ಹತ್ರ ಮಾತಾಡ್ಬೇಕಲ್ಲ. ಹೌದು, ಅವರು ಶೆಟ್ಟಿಗಾರರು ಮಾತಾಡ್ತಾರೆ. ಅವರು ಅವ್ರು ಸಮಗಾರ ಹತ್ರ ಮಾತಾಡ್ಬೇಕು. ಹೌದು ಹೌದು. ಪಕ್ಷಿ ಹತ್ರ ಮಾತಾಡ. ಪಕ್ಷಿ ಹತ್ರ ನೀನು ಎಲ್ಲಿಂದ ಬಂದದ್ದ? ನಿನಗೆಂತ ಕೆಲಸ ಉಂಟಿಲ್ಲ? ಅದಕ್ಕೆ ಅವ ಹೇಳಿದೆ, ನಾನು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ, ನಾವೇನಿದ್ರು ಪಿಟ್ಟು ಮಾಡುವ ಅಂತ ಹೇಳಿ. ಪಕ್ಷಿ ಹೇಳಿದ್ದು. ದೇವತೆಗಳೆಲ್ಲ ಸೋತು ಓಡಿದ್ರು. ಆ ನಂತರ ಬಂದಂತ ಈ ಹಕ್ಕಿ ಹೇಳಿದ್ದು ನಮ್ಮವ್ರ ಯುದ್ಧಕ್ಕೆ ಆಹ್ವಾನ ಮಾಡಿತ್ತು, ಪೆಟ್ಟು ಮಾಡುವ ಅಂತ. ನಮ್ಮವ್ರು ಹೋಗಿರ್ಲಿಕ್ಕೆ ಇಲ್ಲ, ಅವರು ಹೇಳಿದ್ರು ನಿನಗೆ ಶಾರ್ಪ್ ಜ್ಞಾನ ಇಲ್ವಾ, ಯಾರಲ್ಲಿ ನೀನು ಮಾತಾಡು ಅಂತ. ಶಾರ್ಪ್ ಜ್ಞಾನ, ಸ್ವಸ್ವರೂಪ ಜ್ಞಾನ ಇಲ್ವಾ? ಸ್ವಸ್ವರೂಪ ಜ್ಞಾನ ಇಲ್ವಾ ನಿನಗೆ? ನೀನು ನಮ್ಮಲ್ಲಿ ಎಲ್ಲ ನಿನಗೆ ಇದು ಬೇಡ, ಹೋಗು ಇಲ್ಲಿಂದ ಅಂತ. ಅವ ಹೇಳಿದ, ಹೋಗ್ಲಿಕ್ಕೆ ಬಂದದ್ದಲ್ಲ, ಏನಿದ್ರು ಮುಗಿಸಿಯೇ ಹೋಗುದು ನಾನು ಅಂತ ಹೇಳಿದ ತಕ್ಷಣ ನಿಮ್ಮ ಗಂಡ ಎದುರು ಒಂದು ಕೊಟ್ಟು ಅವ್ರು ಎತ್ತು ಕೊಡ್ಬೇಕು ಅಂತ ಇರ್ಲಿಲ್ಲ, ಕೂತಲ್ಲೇ ಕೊಟ್ಟರು ಸಾಕಿತ್ತು. ಹೌದು, ಅಲ್ಲಿಗೆ ಅವ ಅಲ್ಲಿಂದ ಒಂದು ಕೊಟ್ಟಿದ್ದಾನೆ. ತಿರುಗಿ ವ್ಯಾಪಾರ ಸಾಲ ಇಟ್ಕೊಳ್ಳಿಲ್ಲ. ಕೊಟ್ಟ ತಕ್ಷಣ ನಿಮ್ಮ ಗಂಡ ಅಲ್ಲಿಗೆ ಕೂತು ಕೂತ ಇದ್ರಲ್ವೇನೋ? ಇಲ್ಲ, ಮೇಲೆ ಕೂತವರು ಎದ್ದು ನಿಂತಿದ್ರು. ಆಮೇಲೆ ಅವ ಕೊಟ್ಟಲ್ಲಿಗೆ ಕೆಳಗೆ ಕೂತು. ನಾನು ಎನಿಸಿದೆ, ಈ ಸಲ ಅವ್ರದ್ದು ಕೂತ್ಕೊಂಡು ಹೊಸ ರೀತಿಯ ಪೆಟ್ಟಿರ್ಬೋದು ಅಂತ. ಇರ್ಬೋದು. ಹೇಳಿಕ ಯುದ್ಧ ತಂತ್ರಗಳು ನಾನಾ ವಿಧವಾಗಿರ್ತವೆ. ನಾನು ಹೇಳಲಿಕ್ಕಿಲ್ಲ, ಚೆನ್ನಾಗಿ ಹೇಳಿದೆ. ಶೆಟ್ಟಿಗಾರರು. ಹೌದೌದು. ಮತ್ತೆ ಏನ್ ಮಾಡಿದ್ರು? ಎಂತದ್ದು ಮಾಡುದು? ಸ್ವಲ್ಪ ಹೊತ್ತು ಕಳೆದಾಗ ಅಮ್ಮ ಕೂತಲ್ಲಿಂದ ಅಲ್ಲಿಗೆ ಮಲಗಿದ್ದು. ಏನು ಮಲಗಿ? ನಾನು ಎನಿಸಿದೆ, ಮಲಗಿಕೊಂಡು ಹೊಸ ರೀತಿಯ ಪೆಟ್ಟಿರ್ಬೋದು. ನಿನಗೆ ತಲೆಗೆ ಹೋಯ್ತದು. ನಿಮ್ಮ ಗಂಡ ಅಲ್ವಾ? ಸರಿ, ಬೆಳ್ಳಿಗೆಲ್ಲ ಅದು ಎಂತದಮ್ಮ? ಮತ್ತೆ ನಿನ್ನ ಧೈರ್ಯ ಉಂಟು ಅವ್ರಿಗೆ. ನೀನಿದ್ಯಲ್ಲ ಬೆಂಗಡಿಯಲ್ಲಿ. ಅಮ್ಮ ಎಂತದಮ್ಮ, ಎಷ್ಟೊತ್ತಾದ್ರೂ ಹೇಳುದಿಲ್ಲ. ಇವತ್ತು ನಾನು ಹೋಗಿ ಎಬ್ಬಿಸಿದೆ, ಎಬ್ಬುದು ಕಾಣುದಿಲ್ಲ. ಎಷ್ಟು ಎಬ್ಬಿಸಿದ್ರು ಎಬ್ಬುದಿಲ್ಲ. ಎಬ್ಬುದಲ್ವ? ಹೇಳು, ಮೇಲೆ ಹೇಳು. ನಾನು ಈಗ ಹೇಳ್ತಾರೆ, ಈಗ ಎಬ್ಬುದಿಲ್ಲ. ಮತ್ತೆ ಹಾಗಾದರೆ ಈಗ ಅವರು ಮಲಗಿದ್ರು, ಹೇಳಲಿಕ್ಕಾಗ್ಲಿಲ್ಲ, ಎದುರುಗಡೆ ವಿರೋಧಿ ಇದ್ದಾನೆ, ನೀನು ಹೋಗಿ ಶುಶ್ರೂಷೆ ಮಾಡಬೇಕು. ಶುಶ್ರೂಷೆ ಮಾಡುವಂತ ನಾನು ಹೋದೆ, ಶುಶ್ರೂಷೆ ಮಾಡುವಂತ ಹೋದೆ ಅಲ್ಲಿಗೆ. ಹಾಗಲ್ಲ, ನಾನು ಹೇಳಿದ್ದೇ ಬೇರೆ, ನಿನಗೆ ಅರ್ಥ ಆಗೋದು ಬೇರೆ. ಶುಶ್ರೂಷೆ ಅಂದ್ರೆ ಆರೈಕೆ. ಹೋಗುದು, ಸ್ವಲ್ಪ ಗಾಳಿ ಹಾಕುದು, ಕಾಲು ಒತ್ತುವುದು, ಇದೆಲ್ಲ ಮಾಡ್ಲಿಲ್ವಾ? ಮಲಗಿದವರ ಕಾಲಲ್ಲಿ ಗೊತ್ತು. ಹೀಗೆ ಹೋಗಿ ಹತ್ತಿರ ಹೋಗಿ ನೋಡ್ತೇನಮ್ಮ, ಇಷ್ಟು ಉದ್ದ ನಾಳೆಗೆ ಹೊರಗೆ ಹಾಕಿ. ಏನಾಯ್ತಾ? ಏನಾಗಲಿಲ್ಲ. ನಾಳೆಗೆ ಅದೇ ಹೊರಗೆ ಹಾಕಿ ಏನಾಗಲಿಲ್ಲ. ಇಷ್ಟು ಉದ್ದ ಏನಾಗಲಿಲ್ಲ. ಸಮಾಧಾನ ಆಯ್ತು. ನಮ್ಮ ರಾಯರಿಗೆ ಹೇಳ್ತಾರೆ, ಸ್ವಲ್ಪ ಹೇಳ್ತಾರೆ. ನಾನು ಹಾಗೆ ಕಾದೆ, ಹೇಳುದು ಕಾಣಲಿಲ್ಲ. ಮತ್ತೊಮ್ಮೆ ಹೋಗಿ ನೋಡ್ತೇನೆ, ಗಾಳಿಯಲ್ಲಿ ಹಾಕಿದ್ಯಾ? ಗಾಳಿ ಎಷ್ಟು ಹಾಕಿದ್ರು ನಿಮ್ಮ ಗಂಡ ಹೇಳೋದಿಲ್ಲ. ಯಾಕ? ಕಾರಣ ಏನಂತ